ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಇವತ್ತು ಡೈಲಿ ಲೈಫ್ ಬ್ಲಾಗ್ ಮಾಡ್ತಾ ಇದ್ದೇನೆ. ಜೊತೆಗೆ ನಾನು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೇನೆ. ನಾನು ಪುತ್ತೂರಿಯ ಚಿಕ್ಕಮ್ಮ. ನಾನು ಮೊದಲೆಲ್ಲ ನಾನು ಬ್ಲಾಗ್ಲಿ ಜಾಸ್ತಿ ಬರ್ತಾ ಇದ್ರು. ಈಗ ತುಂಬಾ ದಿನ ಆಗಿದೆ ಬ್ಲಾಗಿಗೆಲ್ಲ ಬರದೆ. ಸೊ ಹಾಗಾಗಿ ಇವತ್ತು ನಾನು ಹೋಗ್ತಾ ಇದ್ದೇನೆ. ಅಂಡ್ ನಾಳೆ ನನ್ನ ಅಜ್ಜಿಯ ಕಾರ್ಯ ಇದೆ. ಅಂದ್ರೆ 1 ವರ್ಷ ಆಯ್ತು. ಸೊ ಹಾಗಾಗಿ ಡೆತ್ ಆಗಿ, ಹಾಗಾಗಿ ನಾಳೆ ಕಾರ್ಯ ಬೇರೆ ಇದೆ. ಹಾಗಾಗಿ ಇವತ್ತು ನಾವು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೇವೆ. ಮತ್ತೇನು ಅಂತ ಹೇಳಿದ್ರೆ, ಒಂದು ವಿಷಯದ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕಿದೆ. ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಬನ್ನಿ, ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ವ್ಲಾಗ್ ಶುರು ಮಾಡೋಣ. ಎಸ್, ನಾನು ವ್ಲಾಗ್ ಸ್ಟಾರ್ಟ್ ಮಾಡುವಾಗಲೇ ಹೇಳಿದೆ ಒಂದು ವಿಚಾರವನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕಿದೆ ಅಂತ. ಸೊ ನಿಮ್ಮ ಮನೆಯಲ್ಲಿ ಏನಾದ್ರು ಫಂಕ್ಷನ್ಸ್ ಆಗಿರ್ಬೋದು ಅಥವಾ ಮದುವೆ ಸಮಾರಂಭ ಏನೇ ಕಾರ್ಯಕ್ರಮಗಳಿದ್ರು ಕೂಡ ಹೂವಿನ ಅವಶ್ಯಕತೆ ಖಂಡಿತ ಇದ್ದೇ ಇರುತ್ತೆ. ನಿಮ್ಗೆ ಏನಾದ್ರು ಹೂವು ಕಡಿಮೆ ಪ್ರೈಸ್ ನಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿ ಬೇಕು ಅಂತ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಉಪ್ಪಿನಂಗಡಿಯಲ್ಲಿ ಇವರ ಶಾಪ್ ಇರೋದು. ಇವರ ಬಗ್ಗೆ ಒಂದು ಸ್ಟೋರಿನೇ ಇದೆ. ಸೊ ಹಾಗಾಗಿ ನಾನು ಇವರ ಬಗ್ಗೆ ನಾನು ನಿಮ್ಗೆ ಬ್ಲಾಗ್ ಅಲ್ಲಿ ಹೇಳ್ತಾ ಇದ್ದೇನೆ. ಏನ್ ಗೊತ್ತಾ, ಒಂದು ಪ್ರೈವೇಟ್ ಶಾಪ್ ಅಲ್ಲಿ ಕೆಲ್ಸಕ್ಕೆ ಇರ್ತಾರೆ. ಸೊ ಏನಾದ್ರು ಸ್ವಂತವಾಗಿ ಮಾಡ್ಬೇಕು ಅಂತ ಹೇಳಿ ಸ್ವಂತವಾಗಿ ಹೂವಿನ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ. ಅದು ಬೇರೆ ಯಾರು ಅಲ್ಲ, ನನ್ಗೆ ಮಾವ ಆಗ್ಬೇಕು, ಗಂಗಾಧರ ಅಂತ ಹೇಳಿ. ಸೊ ಹೂವಿನ ಶಾಪ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಫಸ್ಟಿಗೆ ತುಂಬಾ ಫೇಸ್ ಮಾಡ್ತಾರೆ. ವ್ಯಾಪಾರ ಆಗಿರೋದಿಲ್ಲ, ತುಂಬಾ ಬೇಜಾರ್ ಮಾಡ್ಕೊಳ್ಳೋದು ಇದೆ, ನಂಗೆ ಸಾಕಪ್ಪ ಸಾಕು ಅಂತ ಅಂದದ್ದು ಕೂಡ ಇದೆ. ಆಗ ಅವರಿಗೆ ಬೆನ್ನೆಲುಬಾಗಿ ನಿಂತದ್ದು ನನ್ನ ಅತ್ತೆ, ಅಂದ್ರೆ ಅವರ ಹೆಂಡತಿ ಶರ್ಮಿಳಾ ಅನ್ನುವರು. ಸೊ ಹಾಗಾಗಿ ಈಗ ಒಂದು ಇಬ್ರು ಕೂಡ ಹೂವಿನ ವ್ಯಾಪಾರವನ್ನ ಮಾಡ್ತಿದ್ದಾರೆ ಉಪ್ಪಿನಂಗಡಿಯಲ್ಲಿ. ನೀವು ಡೈರೆಕ್ಟ್ ಉಪ್ಪಿನಂಗಡಿಗೆ ಬಸ್ ಸ್ಟ್ಯಾಂಡ್ ಕಡೆ ಎಂಟ್ರಿ ಆಗುವಾಗ ಅಲ್ಲೇ ನಿಮ್ಗೆ ಭ್ರಮರಾಂಬಿಕೆ ಅನ್ನುವಂತಹ ಶ್ರೀ ಭ್ರಮರಾಂಬಿಕೆ ಅನ್ನುವಂತಹ ಹೂವಿನ ಶಾಪ್ ಅನ್ನ ಕಾಣ್ಬೋದು. ಮಾವಂದಿರೋದು ರೋಡ್ ಸೈಡ್, ಅತ್ತೆದು ಅಲ್ಲೇ ಶಾಪ್ ಅಲ್ಲೇ, ಅಂದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಶಾಪ್ ಇದೆ ಶ್ರೀ ಭ್ರಮರಾಂಬಿಕಾ ಅಂತ. ಸೊ 2 ಶಾಪ್ ಅಲ್ಲೇ ಇದೆ. ನಿಮ್ಗೆ ಏನಾದ್ರು ಬೇಕು ಅಂತ ಇದ್ರೆ ಅಥವಾ ನಿಮ್ಗೆ ಅಲ್ಲಿ ಹೋಗಿ ತಗೊಳ್ಳಿಕ್ಕೆ ಆಗುದಿಲ್ಲ, ಬಸ್ಸಲ್ಲಿ ಕಳಿಸ್ಕೊಡ್ಬೋದಾ ಅಂತ ಫೆಸಿಲಿಟಿ ಇದೆ ಅಂತ ಕೇಳಿದ್ರೆ ಆ ಫೆಸಿಲಿಟಿ ಕೂಡ ಇದೆ. ತುಂಬಾ ಜಾಸ್ತಿ ಪ್ರೈಸ್ ಏನಿಲ್ಲ. ನಾನು ಕೂಡ ತುಂಬಾ ಸಲ ಅಲ್ಲಿಂದ ತಂದಿದ್ದೇನೆ ಹೂವಿ ಎಲ್ಲ. ತುಂಬಾ ಏನು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಬೇಕು ಅಂತ ಇದ್ರೆ ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕೆ ನಾನು ಈ ಬ್ಲಾಗ್ ಅಲ್ಲಿ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಂಗೆ ಒಂಥರ ಅವರು ಮೋಟಿವೇಟ್. ಯಾಕೆ ಗೊತ್ತಾ, ಗಂಡನಿಗೆ ಹೆಂಡತಿ ಸಪೋರ್ಟ್ ಆಗಿ ಸ್ವಂತ ವ್ಯಾಪಾರವನ್ನ ಸ್ಟಾರ್ಟ್ ಮಾಡಿ ಈಗ ಒಂದು ಸಕ್ಸಸ್ ನ ಹಂತಕ್ಕೆ ಬರ್ತಾ ಇದಾರೆ ಅಂತ ಹೇಳುವಾಗ ನಮ್ಮ ಸಪೋರ್ಟ್ ಕೂಡ ಖಂಡಿತ ಬೇಕಲ್ವಾ. ಸೊ ಹಾಗಾಗಿ ನಾನು ಇವತ್ತಿನ ಬ್ಲಾಗ್ ಅಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಗೂ ಬೇಕಿದ್ರೆ ನಾನು ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಅದೇ ರೀತಿ ಪೋಸ್ಟರ್ ಕೂಡ ಶೇರ್ ಮಾಡ್ತಾ ಇದ್ದೇನೆ. ಸೊ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ಏಯ್, ನಾವು ಪುತ್ತೂರಿಗೆ ಬಂದ್ವಿ. ಗೊತ್ತಿದೆ ನನ್ನ ದೊಡ್ಡಮ್ಮ, ನನ್ನ ದೊಡ್ಡಮ್ಮ ಆಯ್ತಾ, ನನ್ನ ದೊಡ್ಡಮ್ಮ ನೋಡಿ ಎಷ್ಟು ಯಂಗ್ ದೊಡ್ಡಮ್ಮ ನನ್ಗೆ. ಹಾಯ್ ಹಾಯ್. ಇದು ಇಮ್ಮಿ 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 ಇಮ್ಮಿ. ಅವಳು ಯಾವಾಗ್ಲೂ ಹಾಗೆ ಕಣ್ಣಿಗೆ ಕೈ ಹಿಡಿದು ಯಾವಾಗ ನೋಡಿದ್ರು ಸಹ. ನೋಡಿ ಸೂಟೆ ಇದ್ದಾಳೆ ಉಪದ್ರ ಮಾಡ್ಲಿಕ್ಕೆ. ಶೂಟೆ ಲಚ್ಚಿಗೆ ಅಂತ ಜ್ಯೂಸ್ ಕೊಟ್ಟದ್ದು ಇವಳು ಕುಡಿತಿದ್ದಾಳೆ. ಸೊಂಟಕ್ಕೆ ಕೈ ಇಟ್ಟು ನಿಂತದ್ದು ನೋಡಿ. ನೋಡಿ ಆಟ ಆಡಿಸ್ಲಿಕ್ಕೆ. ಕಿಸ್ ಕೊಡ್ಲೆ ಬುಚ್ಚಿ ನೀರು ಕೊಡ್ಲೆ. ಟಾರ್ಚರ್ ತಡಿಲಿಕ್ಕೆ ಆಗದೆ ಹೋಯ್ತು. ಮಲ್ಲಕ್ಕವೇ ಚೇಲ್ ಚೇಲ್ ಕಾರ್ದಲ್ಪ ಮೊಬೈಲ್ ಹತ್ತರ ಕುದ್ರೆ
ವಾಸನೆ ಬರ್ತದೆ. ವಾಸನೆ ಓ ದೇವರೇ. ಆಯ್ತು, ಈಗ ಚಿಕ್ಕಮ್ಮನ ಮನೆಯಿಂದ ಕೂಡ ಹೊರಟ್ವಿ. ಅಮ್ಮ ಹುಟ್ಟಿದ್ದಾಳೆ, ಈ ಕಡೆ ನನ್ನ ಮಗಳಿಗೆ ಅಂಗೆಲ್ಲ ಹಾಕ್ತಿದ್ದಾರೆ ಚಿಕ್ಕಮ್ಮ. ಈಗ ಹೊರಡುದು, ಇನ್ನು ಚಿಕ್ಕಮ್ಮನವರೇ ಬರ್ತಾರೆ ಮನೆಗೆ. ಇವತ್ತಿನ ಬ್ಲಾಗ್ ಇಷ್ಟೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ. ನಾನು